ತುಳು ಭಾಷೆಯನ್ನ ರಾಜ್ಯ ಭಾಷೆಯನ್ನಾಗಿ ಮಾಡುವ ಜೊತೆಗೆ ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ ಸೇರಿಸುವ ಕೆಲಸಕ್ಕೆ ಕೇಂದ್ರದ ಕನ್ನಡ ಸಾಹಿತ್ಯ ಪರಿಷತ್ ಪೂರ್ಣ ರೂಪದಲ್ಲಿ ಬೆಂಬಲವನ್ನ ನೀಡುತ್ತದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಹೇಳಿದರು. ಅವರು ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕನ್ನಡದವರು ತುಳು ಭಾಷೆಯನ್ನ ಪ್ರೋತ್ಸಾಹಿಸಿದಂತೆ ತುಳುವರು ಕನ್ನಡಿಗರ ನೆರವಿಗೆ ಬರಬೇಕು. ಎರಡು ಭಾಷೆಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಕನ್ನಡವನ್ನ ಯಾವ ರೀತಿಯಲ್ಲಿ ಬೆಳೆಸುವ ಪ್ರೋತ್ಸಾಹಿಸುವ ಕಾರ್ಯ ನಡೆಯುತ್ತಿದೆಯೋ ಅದೇ ಮಾದರಿಯಲ್ಲಿ ತುಳುವಿನ ವಿಚಾರದಲ್ಲೂ ನಡೆಯಬೇಕು ಎಂದರು. ರಾಜ್ಯದಲ್ಲಿ 6 ಗಡಿ ಭಾಗಗಳಿದ್ದು ಒಂದೊಂದು ಗಡಿಯಲ್ಲೂ ಒಂದೊಂದು ರೀತಿಯ ಸಮಸ್ಯೆಗಳು ಇದೆ. ವಿಶೇಷವಾಗಿ ಮೊದಲು ಬೆಳಗಾವಿ ವಿಚಾರದಲ್ಲಿ ಸಮಿತಿಯೊಂದನ್ನು ಕನ್ನಡ ಸಾಹಿತ್ಯ ಪರಿಷತ್ ನೇತೃತ್ವದಲ್ಲಿ ಅಸ್ತಿತ್ವಕ್ಕೆ ಬರಲಿದೆ. ಈ ಬಳಿಕ ಉಳಿದ ಗಡಿಭಾಗದ ಸಮಸ್ಯೆಗಳ ಕುರಿತು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಿತಿಯನ್ನ ಕರೆಸಿಕೊಂಡು ಶಾಶ್ವತ ಪರಿಹಾರ ನೀಡುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಲಾಗುತ್ತಿದೆ ಎಂದು ಹೇಳಿದರು. ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಭಾಷೆಯಾಗಿ ಮತ್ತೆ 8ನೇ ಪರಿಚ್ಛೇದದಲ್ಲಿ ಅದು ಸೇರಬೇಕು ಅಂತಕ್ಕಂಥದ್ದನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಖಂಡಿತವಾಗಿಯೂ ತುಳುವಿನ ಜೊತೆಗೆ ನಾವಿರ್ತೀವಿ. ಆಮೇಲೆ ನಾನು ನಿನ್ನೆ ಅಂದರೆ ತಮ್ಮಯ್ಯನವರಿಗೆ ಹೇಳಬೇಕು ಅಂದರೆ ಕನ್ನಡ ತುಳುವನ್ನು ಬೆಳೆಸಬೇಕು, ತುಳು ಕನ್ನಡವನ್ನು ಬೆಳೆಸಬೇಕು. ಯಾಕಂದರೆ ಅನೇಕರು ತುಳು ಮಾತೃಭಾಷೆಯನ್ನು ಹೊಂದಿರತಕ್ಕಂಥವರು ಕನ್ನಡ ಸಾಹಿತ್ಯದಲ್ಲಿ. ಬೆಳಗಾವಿಯಲ್ಲಿ ಎಂಇಎಸ್ ಕಾರ್ಯಕರ್ತರು ಮಾಡಿದ ದುಷ್ಕೃತ್ಯವನ್ನ ಸಹಿಸಲು ಸಾಧ್ಯವಿಲ್ಲ. ಇಂಥವರ ಮೇಲೆ ಗೂಂಡಾ ಕಾಯಿದೆಯನ್ನ ಹಾಕುವ ಜೊತೆಗೆ ಅವರನ್ನ ಗಡೀಪಾರು ಮಾಡುವಂತಹ ಕಠಿಣ ಕ್ರಮವನ್ನ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಸಂಸ್ಕೃತಿಯನ್ನು ಅಪಾರ್ಥ ಮಾಡಿಕೊಂಡು ದೇಶದ್ರೋಹದ ಚಟುವಟಿಕೆಗಳನ್ನು ಮಾಡತಕ್ಕಂಥದ್ದು, ವಿಕೃತ ಮನಸ್ಸಿನ ಹೇಳಿತನದ ಕೆಲವು ಕಿಡಿಗೇಡಿಗಳು ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಪ್ರಕ್ಷುಬ್ಧವಾಗಿರ್ತಕ್ಕಂಥ ವಾತಾವರಣ ನಡೀತಾ ಇದೆ. ಅಲ್ಲಿಗೆ ಹೋಗೋದಕ್ಕೆ ಜನ ಭಯ ಪಡ್ತಾ ಇದ್ದಾರೆ, ಇಲ್ಲಿಗೆ ಬರೋದಕ್ಕೆ ಜನ ಭಯ ಪಡ್ತಾ ಇದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ಜವಾಬ್ದಾರಿಯುತವಾಗಿರ್ತಕ್ಕಂತಹ ಕನ್ನಡಿಗರ ಏಕೈಕ ಪ್ರಾತಿನಿಧಿಕ ಸಂಸ್ಥೆ ಆಗಿರೋದ್ರಿಂದ ಈ ಚಟುವಟಿಕೆಗಳು ನನಗೆ ಭಾಳ ದುಃಖ ಆಗಿದೆ. ದುಃಖದ ಜೊತೆಗೆ ಒಂದು ತರಹ ಏನಪ್ಪ ಯಾವ ಸ್ಥಿತಿಗೆ ನಾವು ಹೋಗ್ತಾ ಇದ್ದೀವಲ್ಲ ಅನ್ನುವಂಥ. ನಿನ್ನೆ ಬಸವಣ್ಣವರ ಮುಖಕ್ಕೆ ಮಸೆಯನ್ನು ಬರೆದಿರ್ತಕ್ಕಂಥದ್ದು, ಜೊತೆಗೆ ನಮ್ಮವರು ಸಹಿತ ಕೆಲವು ಈ ಬಾವುಟಗಳನ್ನು ಸುಡ್ತಕ್ಕಂಥದ್ದು, ಇದು ನಿಜವಾಗಿಯೂ ಸಹಿತ ಯಾರೇ ಮಾಡಿರಲಿ ಅದು ಬಾವುಟ ಅಂತಕ್ಕಂಥದ್ದು ನಮ್ಮ ಅಸ್ಮಿತೆಯನ್ನು ತೋರಿಸ್ತಕ್ಕಂಥ. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ರಾಜ್ಯಾಧ್ಯಕ್ಷ ಧರ್ಮದರ್ಶಿ ಹರಿಕೃಷ್ಣ ಪುನರೂರು, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಡಾಕ್ಟರ್ ಎಂಪಿ ಶ್ರೀನಾಥ್, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ಕಲ್ಕುರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾಪೂರು, ವಿ4 ನ್ಯೂಸ್, ಮಂಗಳೂರು. ಶುದ್ಧತೆಯ ಆಲಯದಿಂದ ಭೀಮಾ, ಭರವಸೆಯ ಪರಂಪರೆಯೊಂದಿಗೆ 1925ರಿಂದ BIS 916 ಹಾಲ್ಮಾರ್ಕ್ ಹೊಂದಿದ ಚಿನ್ನಾಭರಣ, ಪ್ರಮಾಣೀಕೃತ ವಜ್ರಗಳು, ಸ್ಟರ್ಲಿಂಗ್ ಬೆಳ್ಳಿ. ಭೀಮಾ ಬೆಂಗಳೂರು, ಉಡುಪಿ, ಹಾಸನ್, ಮಂಗಳೂರು, ಶಿವಮೊಗ್ಗ, ವಿಜಯವಾಡ.